ಮಂಗಳೂರಿನ ವಿಮಾನ ನಿಲ್ದಾಣ ಸಮೀಪ ಬಾಂಬ್ ಪತ್ತೆಯಾಗಿರುವುದನ್ನು ಭದ್ರತಾ ಲೋಪ ಎನ್ನಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಮಠಂತಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದರು. ಯಾವುದೋ ಮಾನಸಿಕ ವ್ಯತ್ಯಾಸವಾಗಿರುವಂತಹ ವ್ಯಕ್ತಿ ಬಾಂಬ್ ಇಟ್ಟಿದ್ದಾರೆ ಎಂಬುದನ್ನು ಭದ್ರತಾ ವೈಫಲ್ಯ ಎನ್ನಲು ಸಾಧ್ಯವಿಲ್ಲ. ಬಾಂಬ್ ಇದೆ ಎಂಬ ಮಾಹಿತಿ ಸಿಕ್ಕ ಕೂಡಲೇ ಪೊಲೀಸರು ತುರ್ತು ಕ್ರಮ ಕೈಗೊಂಡು ಸಕಾಲದಲ್ಲಿ ಟ್ರೇಸ್ ಮಾಡುವ ಕಾರ್ಯ ಮಾಡಲಾಗಿದೆ. ಈ ಪ್ರಕರಣದಿಂದ ಜವಾಬ್ದಾರಿಗಳು ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಭದ್ರತೆ ನೀಡಲು ಸಾಧ್ಯವಾಗುತ್ತೆ. ಯಾರೂ ಭಯಪಡುವ ಅಗತ್ಯ ಇಲ್ಲ. ರಾಜ್ಯ ಹಾಗೂ ದೇಶದ ಪೊಲೀಸರ ಮೇಲೆ ಇನ್ನೂ ಹೆಚ್ಚಾಗಿ ನಂಬಿಕೆ ಇಡಬಹುದು ಅಂತ ಹೇಳಿದರು. ಯಾರೋ ಒಬ್ಬ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥವನು ಯಾವುದೋ ಒಂದು ರೀತಿಯಲ್ಲಿ ಮಾಡಿದ ಭದ್ರತಾ ವೈಫಲ್ಯ ಅಂತ ಹೇಳೋಕ್ಕಾಗಲ್ಲ. ಅದರ ಹಿಂದಿನ ದಿನ ನಾನು ನಮ್ಮ ಇದಕ್ಕೆ ಉಡುಪಿ ಪರ್ಯಾಯ ಕಾರ್ಯಕ್ರಮಕ್ಕೆ ಮತ್ತು ಕುಚ್ಚೂರಿನ 2 ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಆ ದಿವಸ ಕೂಡ ನಾನು ನಮ್ಮ ಕಮಿಷನರು ಬಾಕಿಯವರ ಜೊತೆ ಮಾತಾಡಿದ್ದೀನಿ. ಅದೇ ದಿವಸ ನಾನು ನಮ್ಮ ಹೋಮ್ ಮಿನಿಸ್ಟರ್ ಜೊತೆ ಕೂಡ ಇಲ್ಲಿಂದಲೇ ಫೋನ್ನಲ್ಲಿ ನಮ್ಮ ಕಮಿಷನರ ಸಮಕ್ಷಮದಲ್ಲಿ ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಒಂದು ರೀತಿಯಲ್ಲಿ ಸಕಾಲಕ್ಕೆ ಅದನ್ನು ಟ್ರೇಸ್ ಮಾಡುವಂಥ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವುದರಲ್ಲಿ ಬ್ಲಾಸ್ಟು ಮತ್ತೊಂದು ಎಲ್ಲವನ್ನು ಆಗುವಂಥದ್ದಾದರೆ ಅದು ಬೇರೆ. ಆದರೆ ಅಲ್ಲಿ ತಂದು ಇಟ್ಟ ತಕ್ಷಣ ಅದನ್ನು ನೋಡುವಂಥ ಮತ್ತೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪೊಲೀಸರು ಎಲ್ಲ ಕಡೆ ವ್ಯವಸ್ಥೆಗಳನ್ನು ಮಾಡಬೇಕು, ಕೇವಲ ಯಾವುದೋ ಒಂದು ಸೆಂಟರ್ಗಳಲ್ಲಿ ಅಲ್ಲ. ಆದರೆ ಇದರ ಅರ್ಥ ನಾವೇನು ಮುಂದಿನ ದಿನಗಳಲ್ಲಿ ವೈಫಲ್ಯ ಹೊಂತೇವೆ ಅಂತಲ್ಲ. ಇದರಿಂದಾಗಿ ಇನ್ನಷ್ಟು ಜಾಗರೂಕತರಾಗ್ತೇವೆ. ಆದರೆ ನಮ್ಮ ಸರ್ಕಾರ, ಕರ್ನಾಟಕದ ಸರ್ಕಾರ ಇಂಥ ಎಲ್ಲವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸದಾ ಸಿದ್ಧವಾಗಿದೆ. ನಾವು ಅದನ್ನು ಮಾಡ್ತೀವಿ. ಯಾರಿಗೂ ಎಲ್ಲಿಯೂ ಏನು ತೊಂದರೆ ಆಗುವಂಥ ಸಾಧ್ಯತೆಗಳಿಲ್ಲ.